ಕಾಂಗ್ರೆಸ್ ಎರಡು ರೀತಿಯ ದ್ವೇಷದ ಸಾಧನೆಯ ಮುಖಾಂತರ ಬಿಜೆಪಿಯನ್ನ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು, ನಮ್ಮ ನಾಯಕರುಗಳ ಮೇಲೆ ಕೇಸುಗಳನ್ನ ದಾಖಲು ಮಾಡಿ ಭಯ ಭೀತರನ್ನಾಗಿ ಮಾಡುವಂಥದ್ದು, ಕಾರ್ಯಕರ್ತರ ಮೇಲೆ ಕೇಸು ದಾಖಲು ಮಾಡತಕ್ಕಂಥದ್ದು. ಎರಡನೇದು, ಅವರ ಕಾರ್ಯಕರ್ತರನ್ನ ಬಿಟ್ಟು ಗಲಾಟೆಗಳನ್ನ ಮಾಡಿ ಹತ್ಯೆಗಳನ್ನ ಮಾಡತಕ್ಕಂಥದ್ದು. ಹೀಗೆ ಗುಂಡಾಗಿರಿಯ ಪ್ರವೃತ್ತಿಯ ಮುಖಾಂತರವು ರಾಜಕಾರಣವನ್ನ ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಮೂರನೇದು, ಕಾಂಗ್ರೆಸ್ಗೆ ನಾನು ನಿನ್ನೆ ಉಲ್ಲೇಖ ಮಾಡಿದಂತ ಕತ್ತಿದ್ದಾರೆ. ಕಾಂಗ್ರೆಸ್ನ ಮೆರವಣಿಗೆಗಳಲ್ಲಿ ಪಾಕಿಸ್ತಾನಕ್ಕೆ ಜಯಘೋಷಗಳು, ಭಾರತ ವಿರೋಧಿ ಘೋಷಣೆಗಳು, ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಧ್ವಜ ಹಾರಿಸುವಿಕೆ, ಈ ರೀತಿಯ ಘಟನೆಗಳು ನಡೆದಿದ್ದಾವೆ. ಅವರ ಮೇಲೆ ಒಂದೇ ಒಂದು ರಾಷ್ಟ್ರ ವಿರೋಧಿ ಕೇಸ್ಗಳನ್ನ ಹಾಕಿಲ್ಲ. ಯಾಕೆ ಹಾಕಿಲ್ಲ? ವಿಡಿಯೋಗಳಿದ್ದಾವೆ, ಕೇಸ್ ಹಾಕಿ. ನಿಮ್ಗೆ ತಾಕತ್ತಿದ್ರೆ ಅವರನ್ನ ಬಂಧಿಸಿ, ಅವ್ರ ಮೇಲೆ ಕೇಸ್ ದಾಖಲು ಮಾಡಿ. ಇಲ್ಲ, ಅವ್ರು ನಮ್ಮ ಕಾರ್ಯಕರ್ತ ಅಂತ ಒಪ್ಕೊಳ್ಳಿ. ಕಾಂಗ್ರೆಸ್ ರಾಷ್ಟ್ರ ಪರವಾಗಿದೆಯಾ, ರಾಷ್ಟ್ರ ವಿರೋಧಿಗಳ ಜೊತೆ ಕೈ ಜೋಡಿಸಿದ ಅನ್ನುವಂಥದ್ದು ಸ್ಪಷ್ಟ ಆಗಲಿ. ಹಾಗಾಗಿ ಕಾಂಗ್ರೆಸ್ ಇವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಘಟನೆ ಮಂಗಳೂರಲ್ಲಿ ಆಗಿದೆ. ನಮ್ಮೊಬ್ಬ ಒಳ್ಳೆಯ ಕಾರ್ಯಕರ್ತ ಪ್ರವೀಣ್ನ ಹತ್ಯೆಯಾಗಿದೆ. ಹತ್ಯೆಯಾಗಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಸಹಕಾರಗಳನ್ನು ಕೊಡಬೇಕು, ಆಗಿನ ನಮ್ಮ ಸರ್ಕಾರ ಮೊದಲ ಬಾರಿಗೆ ಪರಿಹಾರವನ್ನು ಕೊಟ್ಟಿದ್ದೀವಿ. ಪಾರ್ಟಿ ಪರಿಹಾರವನ್ನು ಕೊಟ್ಟಿದೆ, ಮನೆ ಕಟ್ಟಿಕೊಟ್ಟಿದೆ. ಅದೇ ಸಂದರ್ಭದಲ್ಲಿ ಅವನ ಪತ್ನಿಗೆ ನೂತನ ಅವರಿಗೆ ಉದ್ಯೋಗವನ್ನು ಕೊಡುವಂತ ಕೆಲಸವನ್ನ ಮಾಡಿತ್ತು. ಅನುಕಂಪದ ಆಧಾರದಲ್ಲಿ ಆ ಉದ್ಯೋಗವನ್ನು ಮಾಡಿತ್ತು. ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ ತತ್ಕ್ಷಣ ಅವರನ್ನು ಉದ್ಯೋಗದಿಂದ ತೆಗೆಯುವಂತ ಕೆಲಸ ಆಗಿದೆ. ವಿನಂತಿ ಮಾಡ್ತೇನೆ, ವಿಚಾರಗಳು ಬೇರೆ, ಅದು ಅನುಕಂಪದ ಆಧಾರ. ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ಅದನ್ನು ಕಂಟಿನ್ಯೂ ಮಾಡಿ, ಅವರಿಗೆ ಸಹಕಾರ ಕೊಡಿ. ಆದರೆ ನೀವು ಕೊಡದಿದ್ರು ನಾವೇನು ಹಿಂದೇಟು ಹಾಕಲಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಇಲ್ಲಿರ್ತಕ್ಕಂಥ ಸಂಸ್ಥೆಗೆ NMPT ಅಂತ ಸಂಸ್ಥೆಗಳ ಮುಖಾಂತರ ಅವರಿಗೆ ಉದ್ಯೋಗ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ಆದರೆ ಇದು ಸರಿಯಲ್ಲ ಅಂತ. ಒಂದು ಪಾರ್ಟಿ, ಒಂದು ಸರ್ಕಾರ ತತ್ಕ್ಷಣ ಅವರನ್ನ ನಿವೃತ್ತಿಗೊಳಿಸುವಂಥದ್ದು ಸರಿಯಲ್ಲ. ಈ ರೀತಿ ದ್ವೇಷದ ರಾಜಕಾರಣದ ಮುಖಾಂತರ ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ರಾಜಕಾರಣವನ್ನು ಮಾಡ್ತಾ ಇದೆ. ಖಂಡಿಸ್ತೇನೆ. ವಿಶೇಷವಾಗಿ ನೀವು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಜಾರಿಗೊಳಿಸಿ. ನಾನು ಜನರಲ್ಲಿ ವಿನಂತಿ ಮಾಡ್ತೇನೆ. ಕೇಳಿದ್ರೆ ಸರ್ಕಾರ ಬರುವ ಮುಂಚೆ ಇವರು ಯೋಜನೆಗಳ ಬಗ್ಗೆ ಹೇಳಿದಾಗ ವಿನಂತಿಗಳನ್ನು ಮಾತ್ರ ಮಾಡಿದರು. ಯೋಜನೆಗಳನ್ನು ಮಾಡಿದಾಗ ದಿನಾಂಕಗಳನ್ನು ಹೇಳಲಿಲ್ಲ. ತತ್ಕ್ಷಣ ಸರ್ಕಾರ ಬಂದು 24 ಗಂಟೆಯಲ್ಲೇ ಕೊಡ್ತೀವಿ ಅಂತ ಆಗ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ, ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಹೇಳಿದ್ದಾರೆ. ಮತ್ತು ಆಗ ಯಾವುದೇ ಮಾನದಂಡಗಳಿಲ್ಲ, ಪ್ರತಿಯೊಬ್ಬರಿಗೂ ಕೊಡ್ತೀವಿ ಹೇಳಿದ್ದಾರೆ. ಕರೆಂಟ್ ಪ್ರತಿಯೊಬ್ಬರಿಗೂ ಕೊಡ್ತೀವಿ ಹೇಳಿದ್ದಾರೆ. 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಹಾಕ್ತೀವಿ ಹೇಳಿದ್ದಾರೆ. ನಿರುದ್ಯೋಗಿ ಭತ್ಯೆ 3,000 ರೂಪಾಯಿ ಅವತ್ತೇನು ಹೇಳಿದ್ದಾರೆ, ಪ್ರತಿಯೊಬ್ಬ ಇಂಜಿನಿಯರಿಗೂ ಕೊಡ್ತೀವಿ, ಡಾಕ್ಟರ್ಗಳಿಗೂ ಕೊಡ್ತೀವಿ, ITI ಆದವರಿಗೂ ಕೊಡ್ತೀವಿ, ಪಾಲಿಟೆಕ್ನಿಕ್ ಆದವರಿಗೂ ಕೊಡ್ತೀವಿ, ಡಿಗ್ರಿ ಆದವರಿಗೂ ಕೊಡ್ತೀವಿ. ಇವತ್ತೇನು ಹೇಳ್ತಾರೆ, 20, 22, 23 ಒಳಗೆ. ಯಾಕಂದ್ರೆ ಎಕ್ಸಾಮ್ ಇದೇ ಬಂದಿಲ್ಲ, ರಿಸಲ್ಟ್ ಬಂದಿಲ್ಲ, ಯಾರನ್ನ ಆಯ್ಕೆ ಮಾಡ್ತೀರಿ ನೀವು? ಯಾವ ಮಾನದಂಡ? ಹಾಗಿದ್ರೆ ಬಾಕುಳದವ್ರು ಏನು? ಪೂರ್ತಿಯಾಗಿ ಹೇಳಿ ನೀವು, ಅದನ್ನು ಮಾನದಂಡ ಏನು ನಿಮ್ದು ಹೇಳಿ, ಮತ್ತು ಕೊಟ್ಟಿಗೆ ಪ್ರಾರಂಭ ಮಾಡಿ. ಬಸ್ಗಳಿಗೆ ಹೋದಾಗ ಅವತ್ತೇನು ಹೇಳಿದ್ರು, ನೀವು ಧರ್ಮಸ್ಥಳಕ್ಕೆ ಹೋದ್ರು ಉಚಿತ, ಸುಬ್ರಹ್ಮಣ್ಯಕ್ಕೆ ಹೋದ್ರು ಉಚಿತ, ನೀವು ಬೇಲೂರಿಗೆ ಹೋದ್ರು ಉಚಿತ ಅಂತ ಭಾಷಣದಲ್ಲಿ ಹೇಳಿದ್ರಿ. ಇವತ್ತು ಅದಕ್ಕೆ ಮಾನದಂಡಗಳಿಗೆ ಏನ್ ಮಾನದಂಡ ಹೇಳಿ? ಮಹಿಳೆಯರಿಗೆ ಕೊಟ್ಟಾಗ ಅವತ್ತೇನು ಹೇಳಿಲ್ಲ, ಸಭೆಯಲ್ಲಿದ್ದವರ ಎಲ್ಲರ ಹೆಸರು ಕರೆದು ನಿನ್ನ ಹೆಂಡತಿಗೂ ಸಿಗುತ್ತೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಹೇಳಿದ್ರು ನನಗೂ ಸಿಗುತ್ತೆ ಅಂತ ಹೇಳಿದ್ರು, ಕರೆಂಟ್ ಉಚಿತ. ಇವತ್ತು ಅದಕ್ಕೆ ಟ್ಯಾಕ್ಸ್ ಆಗಿಗೆ ಅಂತ ಹೇಳ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ಟಿದವರಿಗಿಲ್ಲ, ಬಾಕುಳಿದು. ಅವತ್ತೇನು ಹೇಳಿಲ್ಲ. ಹಾಗಾಗಿ ಇವತ್ತು ಎಲ್ಲಾ ಕಡೆಗಳಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ, ಜನ ಆಕ್ರೋಶಿತರಾಗಿದ್ದಾರೆ. ಕರೆಂಟ್ ಕಟ್ಟಿಗೆ ಬಂದವರಿಗೆ, ನೌಕರರ ಮೇಲೆ ಹಲ್ಲೆ ಆಗ್ತಾ ಇದೆ, ಕಂಡಕ್ಟರ್ಗಳ ಮೇಲೆ ಗಲಾಟೆಗಳಾಗ್ತಾ ಇದ್ದಾವೆ. ಇದೆಲ್ಲದಕ್ಕೂ ಕಾಂಗ್ರೆಸ್ಸೇ ಹೊಣೆಗಾರಿಕೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಕಾರ್ಯ 1 ತಿಂಗಳು ಕಾಯ್ತೀವಿ. ಇದಾಗಿದ್ರೆ ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನ 2 ಕಾರಣಕ್ಕೆ ಮಾಡಿದ್ರೆ, ನಿಮ್ಮ ದ್ವೇಷದ ರಾಜಕಾರಣವನ್ನು ನಾವು ಹೋರಾಟದ ಮುಖಾಂತರ ನಿಲ್ಲಿಸ್ತೀವಿ. ದ್ವೇಷದ ರಾಜಕಾರಣವನ್ನು ಕೈಬಿಡಿ. ಈ ರೀತಿಯ ಘಟನೆಗಳು ಇನ್ನು ಮುಂದೆ ಆಗಬಾರದು. ನಾವು ಹೋರಾಟವನ್ನ ಕಾನೂನು ಪ್ರಕಾರ ನೋಡ್ಕೋತೀವಿ. ಎರಡನೇದು, ಕೇಸ್ ದಾಖಲು ಮಾಡ್ತೀವಿ ಹೇಳಿದ್ದಾರೆ. ಯಾವುದು 40% ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ತನಿಖೆ ಮಾಡಿ, ಪೂರ್ಣ ತನಿಖೆ ಮಾಡಬೇಕು. ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಪೂರ್ಣ ತನಿಖೆ ನೀವು ಮಾಡಬೇಕು. ಜೊತೆಗೆ ಸಿದ್ದರಾಮಯ್ಯನ ವಿರುದ್ಧ ಲೋಕಾಯುಕ್ತ ಕೇಸ್ಗಳನ್ನು ಕೊಟ್ಟಿದೆ. ಪಾರದರ್ಶಕವಾಗಿ ಅದರ ತನಿಖೆ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತೇವೆ.
ಒಟ್ಟು ಈ ಜಿಲ್ಲೆಯಲ್ಲಿ ಜನ ನಮಗೆ ಆಶೀರ್ವಾದವನ್ನು ನಮಗೂ ಮಾಡಿದ್ದಾರೆ. 6 ಕ್ಷೇತ್ರಗಳಲ್ಲಿ ನಮ್ಮ ಆಯ್ಕೆ ಆಗಿದೆ. ಈ ಜಿಲ್ಲೆಯ ಒಟ್ಟು ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಒಟ್ಟು ಸೇರಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀವಿ. ವಿರೋಧ ಪಕ್ಷ ಆಗಿದ್ರು ಸಮೇತ ಜನರ ತೀರ್ಮಾನಕ್ಕೆ ತಲೆಬಾಗಿ ಈ ಕ್ಷೇತ್ರದ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಗೆ, ಈ ಜಿಲ್ಲೆಯ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ಕೆ ನಾವು ಕೆಲಸವನ್ನು ಮಾಡ್ತೀವಿ. ಒಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ಏನೇನು ಯೋಜನೆಗಳು ಬರಬೇಕು ಅದೆಲ್ಲವನ್ನು ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತೀವಿ. ಒಟ್ಟು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ, ಮತದಾರರ ಹಿತ ದೃಷ್ಟಿಯಿಂದ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಸರ್ಕಾರಕ್ಕೆ ಕೊಡ್ತೀವಿ. ನಾವು ಅಭಿವೃದ್ಧಿ ಕಾರ್ಯಗಳಿಗೆ ಪೂರ್ಣ ಸಹಕಾರಗಳನ್ನು ಕೊಡ್ತೀವಿ. ಒಂದು ದುಃಖ ಇದೆ, ಕರಾವಳಿ ಜಿಲ್ಲೆಗೆ ಒಂದು ಮಂತ್ರಿ ಪಟ್ಟ ಕೊಡ್ಲಿಲ್ಲ ಅನ್ನುವಂಥ ನೋವು ನಮಗಿದೆ. ಹಾಗಾಗಿ ಆದರೂ ಅವರ ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಏನೆಲ್ಲ ಬೇಡಿಕೆ ಕೊಡ್ತಾರೋ ಅದಕ್ಕೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾವು ಕೊಡ್ತೀವಿ. ವಿರೋಧ ಪಕ್ಷ ಆಗಿ ವಿರೋಧಕ್ಕಾಗಿ ವಿರೋಧ ಮಾಡೋದು, ವಿರೋಧಕ್ಕೆ ಅದಿಲ್ಲ ನಮ್ಮ ಹತ್ರ. ಈಗ ಪ್ರಧಾನಮಂತ್ರಿಗಳು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತೀರ್ಮಾನ ತಗೊಂಡು ಇವತ್ತು ಹೊಸ ಸಂಸತ್ ಭವನ ನಿರ್ಮಾಣ ಆಗಿದೆ. ಅದಕ್ಕೆ ಹೇಗೆ ಕಾಂಗ್ರೆಸ್ ವಿರೋಧ ಮಾಡ್ತದೋ, ಒಳ್ಳೆಯ ಕಾರ್ಯಗಳಿಗೆ ವಿರೋಧ ಮಾಡ್ತದೆ, ಆ ರೀತಿಯ ವಿರೋಧಗಳು ನಮ್ಮ ಹತ್ರ ಇಲ್ಲ. ಅಭಿವೃದ್ಧಿ ಕಾರ್ಯಗಳಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೀವಿ. ಆದ್ರೆ ಇವತ್ತು ದ್ವೇಷದ ರಾಜಕಾರಣ, ಬೇರೆ ಗುಂಡಾಗಿರಿಯ ರಾಜಕಾರಣ, ಸ್ಯಾಂಡ್ ಮಾಫಿಯಾ, ಲ್ಯಾಂಡ್ ಮಾಫಿಯಾ ಇದೆಲ್ಲ ಪ್ರಾರಂಭವಾಗಿರೋ ವಿರುದ್ಧವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲರೂ ಜೊತೆಯಾಗಿ ಮಾಡ್ತೀವಿ ಹೇಳುವಂಥದ್ದು ನಾನು ಹೇಳ್ತಾ, ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಹಿಂದೆ ನಾವೇನು ಯೋಜನೆಗಳನ್ನು ಮಾಡಿದ್ವೋ ಅದೆಲ್ಲವನ್ನು ಸಂಪೂರ್ಣ ಮಾಡೋ ದೃಷ್ಟಿಯಿಂದ ಈಗಾಗಲೇ ಮಂಗಳೂರು ಸಿಟಿ ಸ್ಮಾರ್ಟ್ ಸಿಟಿ ಆಗಿ ಪರಿವರ್ತನೆ ಆಗಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಅದನ್ನು ಪೂರ್ಣ ಮಾಡೋ ದೃಷ್ಟಿಯಿಂದ ನಮ್ಮೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿಗಳು ನಡೀತಾ ಇದ್ದಾವೆ. ಒಂದಷ್ಟು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರುಗಳು, ವೆಂಟೆಡ್ ಡ್ಯಾಮ್ಗಳು ಎಲ್ಲವೂ ಪ್ರಾರಂಭ ಆಗಿದ್ದಾವೆ. ಆ ಎಲ್ಲ ಕಾಮಗಾರಿಗಳನ್ನು ಪೂರ್ತಿ ಮಾಡೋದಕ್ಕೆ ನಮ್ಮೆಲ್ಲ ಸಹಕಾರಗಳನ್ನು ಕೊಟ್ಕೊಂಡು ನಮ್ಮ ಶಾಸಕರುಗಳ ಮುಖಾಂತರ ಅದನ್ನು ಮಾಡ್ತೀವಿ. ಬೇರೆ ಬೇರೆ ರಾಜಕಾರಣದಲ್ಲಿ ಸಹಜವಾಗಿರ್ತಕ್ಕಂಥ ವ್ಯತ್ಯಾಸಗಳಾಗ್ತವೆ. ಆ ವ್ಯತ್ಯಾಸಗಳನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡ್ತೀವಿ. ಒಟ್ಟು ನಾವು ಒಂದಾಗಿ ಎಲ್ಲರೂ ಹೋರಾಟಗಳನ್ನು ಮಾಡ್ತೀವಿ, ಎಲ್ಲರೂ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸ್ತೀವಿ. ಮತ್ತು ಈ ರೀತಿಯ ನಮ್ಮ ಯಾವುದೇ ಶಾಸಕರುಗಳ ಬಗ್ಗೆ ಈ ರೀತಿಯ ದ್ವೇಷದ ರಾಜಕಾರಣ ಮಾಡಿದ್ರೆ ನಾವು ಒಟ್ಟಾಗಿ ಅದನ್ನು ಹೋರಾಟ ಮಾಡ್ತೀವಿ ಹೇಳ್ತಾ ಕಾಂಗ್ರೆಸ್ಸಿನ ಈ ಮಾನಸಿಕತೆಯನ್ನು ಖಂಡಿಸ್ತೀನಿ. ಪ್ರವೀಣ್ ಪತ್ನಿಗೆ ಉದ್ಯೋಗ ಕೊಟ್ಟಿದ್ದು, ಪ್ರವೀಣ್ ಪತ್ನಿಗೆ ಉದ್ಯೋಗ ಕೊಟ್ಟ ಮುಖ್ಯಮಂತ್ರಿ ಆದೇಶ ಪತ್ರದಲ್ಲೇ ಮುಖ್ಯಮಂತ್ರಿ ಪದಾಧಿಕಾರ ಇರುವವರೆಗೆ ಅಂತಲೇ ಇದೆ. ಅದು ಈಗ ಕಾಂಗ್ರೆಸ್ ನಾವು ನಮ್ಮ ಸರ್ಕಾರ ಕಂಟಿನ್ಯೂ ಆಗುತ್ತೆ, ಮುಂದಕ್ಕೂ ಬರುತ್ತೆ, ಜನಾಶೀರ್ವಾದ ಮಾಡ್ತಾರೆ. ಮುಂದಿನ ದಿನ ಯಾಕಂದ್ರೆ ಕಾನೂನಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳಿತ್ತು, ಅದನ್ನು 6 ತಿಂಗಳು ಪೂರ್ಣ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಆದೇಶ ಮಾಡಬೇಕು ಅಂತ ಮಾಡಿದ್ವಿ. ಮಾನವೀಯತೆ ನೆಲೆಯಿಂದ ಮುಖ್ಯಮಂತ್ರಿಗಳು ಅದನ್ನು ಕಂಟಿನ್ಯೂ ಮಾಡ್ಬೋದು. ಎರಡನೇದು, ಈಗಾಗಲೇ ಹಿಂದಿನ ನಮ್ಮ ಅನುದಾನಗಳು ಏನು ಬಿಡುಗಡೆ ಆಗಿತ್ತು 20,000 ಕೋಟಿ ರೂಪಾಯಿಗಳು, ಅದನ್ನು ನಿಲ್ಲಿಸುವಂತ ಪ್ರಕ್ರಿಯೆಗಳಾಗಿದ್ದಾವೆ. ಬೇರೆ ಬೇರೆ ಯೋಜನೆಗಳಿಗೆ ಏನು ಅನುದಾನ ಕೊಟ್ಟಿದ್ದೇವೆ ಅದನ್ನು ನಿಲ್ಲಿಸುವಂತ ಕೆಲಸ ಕಾರ್ಯಗಳಾಗಿವೆ. ಹೇಳಿದ್ರೆ ಇದು ಸರಿಯಲ್ಲ. ಟೆಂಡರ್ಗಳಾಗಿ ಕಾಮಗಾರಿಗಳು ಪ್ರಾರಂಭ ಆಗಿದ್ದಾವೆ, ಆ ಕಾಮಗಾರಿಗಳ ಹಣವನ್ನು ನಿಲ್ಲಿಸುವಂತ ಪ್ರಕ್ರಿಯೆಯನ್ನು ಕಾಂಗ್ರೆಸ್